ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ರೀತಿಯಾದಂತಹ ರೆಸಿಪಿನ ಶೇರ್ ಮಾಡ್ತಾ ಇಲ್ಲ. ಬದಲಿಗೆ ನಾನು ವಿಡಿಯೋ ಮಾಡಬೇಕಾದ್ರೆ ಎಷ್ಟೊಂದು ತಪ್ಪುಗಳನ್ನು ಮಾಡ್ತೀನಿ, ಮಾತಾಡಬೇಕಾದ್ರೆ ಎಷ್ಟೊಂದು ತಪ್ಪುಗಳನ್ನು ಮಾಡ್ತೀನಿ, ಹಾಗೆ ಎಷ್ಟು ತೊದಲ್ತೀನಿ ಅನ್ನೋದನ್ನ ಒಂದು ನಿಮಗೆ ಫುಲ್ಲು ವಿಡಿಯೋ ಮಾಡಿಬಿಟ್ಟು ನಾನು ಬ್ಲೂಪರ್ಸ್ ವಿಡಿಯೋನ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ಒಂದು ಎಂಜಾಯ್ಮೆಂಟ್ ಸಿಗಲಿ ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋನ ನಾನು ಶೇರ್ ಮಾಡ್ತೀನಿ. ನಿಮಗೂ ಕೂಡ ಗೊತ್ತಾಗತ್ತೆ ನಾವು ಎಷ್ಟೊಂದು ಈ ಕ್ಯಾಮರಾ ಮುಂದೆ ನಿಂತು ಮಾತಾಡಬೇಕಾದ್ರೆ ಎಷ್ಟೊಂದು ಕಷ್ಟಪಡ್ತೀವಿ, ಎಷ್ಟು ಟೈಮ್ ಹಿಡಿಯುತ್ತೆ. ನಿಮ್ಗೇನು ಅನ್ಸುತ್ತೆ, ನಾನು ಮಾತಾಡಬೇಕಾದ್ರೆ ತುಂಬ ಈಸಿಯಾಗಿ ಈ ಒಂದು ವಿಡಿಯೋನ ಮಾಡ್ಕೊಳ್ಬೋದು, ತುಂಬ ಈಸಿಯಾಗಿ ಒಂದೇ ಸಲಕ್ಕೆ ಮಾತಾಡ್ತೇನೆ ಅಂತ ಅನಿಸ್ಬೋದು. ಆದರೆ ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ. ತುಂಬ ಸಲ ಪ್ರಾಕ್ಟೀಸ್ ಮಾಡಿಬಿಟ್ಟು ನಾನು ಕ್ಯಾಮರಾ ಮುಂದೆ ಬಂದರೂ ಕೂಡ ತಪ್ಪುಗಳು ಆಗೇ ಆಗ್ತದೆ. ತುಂಬ ಸಲ, ಒಂದು 3-4 ಸಲನಾದರೂ ನಾನು ವಿಡಿಯೋ ಮಾಡಿಬಿಟ್ಟು ಒಂದು ಲೆವೆಲಿಗೆ ಬಂತು ಅಂದ್ಕೂಡಲೇ ನಂತರ ನಾನು ಸ್ಟಾಪ್ ಮಾಡ್ತೀನಿ. ಅಷ್ಟೋ ತನಕ ನಾನು ಮಾತಾಡ್ತಾನೆ ಇರ್ತೀನಿ, ವಿಡಿಯೋ ಮಾಡ್ತಾನೆ ಇರ್ತೀನಿ. ಇದು ಡೈಲಿ ನನ್ನ ಲೈಫಲ್ಲಿ ಆಗುವಂಥ ಒಂದು ಸೀನ್ ಅಂತಲೇ ಹೇಳ್ಬೋದು. ಹಾಗೆ ನೀವು ಕೂಡ ನೋಡಿ ಯಾವ ರೀತಿ ನಾನೊಂದು ವಿಡಿಯೋ ಮಾಡ್ತೀನಿ, ಯಾವ ರೀತಿ ತಪ್ಪುಗಳನ್ನು ಮಾಡ್ತೀನಿ, ಯಾವ ರೀತಿ ತೊದಲ್ತೀನಿ ಅನ್ನೋದನ್ನ ನಿಮಗೆ ಕೂಡ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಎಂಜಾಯ್ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ನನಗೆ ತಿಳಿಸಿ. ಓಕೆ ಸ್ನೇಹಿತರೆ, ಎಲ್ಲರೂ ಈ ವಿಡಿಯೋನ ಮಿಸ್ ಮಾಡದೆ ನೋಡ್ಕೊಳ್ಳಿ. ಆಗಿರುವಂತಹ ಪುಡ್ಡಿಂಗ್ನ ಯಾವ ರೀತಿ ಮಾಡೋದಂತೇಳಿ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಇರುತ್ತೆ, ಸಖತ್ತಾಗಿರುತ್ತೆ ರುಚಿ. ನಾನು ಎಷ್ಟೊಂದು ಸರಿ ಎಡವತ್ತೀನಿ, ಎಷ್ಟೊಂದು ಸರಿ ತಪ್ಪು ಮಾಡ್ತೀನಿ. ಹೋದ ಕೂಡಲೇ ನಾವು ತಿನ್ನೋ ಚಿಕ್ಕು ಹಾಕ್ಬಿಟ್ಟು no 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 ನಾನಿವತ್ತು ಕುಕ್ಕರ್ ಆಗಿ ನಿಮ್ಗೆ ಅನ್ಸ್ಬೋದು, ಅದರ ಲಿಂಕ್ ಬೇಕಾದ್ರೆ ನಾನು ಬಾಕ್ಸಲ್ಲಿ ಹಾಕಿರ್ತೇನೆ. ಆದ್ರೆ ಈ ಬಂದ್ಬೇಕಲ್ಲ ಸ್ಟೈಲ್ನಲ್ಲಿ ಮಾಡ್ತಾ ಇದ್ದೇನೆ. ನೋಡಿ, ಅವರಿಗೆಲ್ಲ ಅದರಲ್ಲಿ ಗೋಧಿ ಹಿಟ್ಟು, ರಾಗಿ ಹಿಟ್ಟು ಹಾಗೆ ಇನ್ ಕಡೆ ನಾನು ಅಂದ್ರೆ ಸಿಗುವಂತಹ ಮುಸೆಗಿಂತ ಸ್ವಲ್ಪ ಮೊಟ್ಟೆ ಮತ್ತೆ ಬಾಳೆಹಣ್ಣು ಯಾವ ರೀತಿ ಒಂದು ಪುಡ್ಡಿಂಗ್ ರೆಸಿಪಿನ ಮಾಡೋದನ್ನ ನಾನು ಓಕೆ ಸ್ನೇಹಿತರೆ, ಎಲ್ಲರೂ ಕೂಡ ವಿಡಿಯೋ ನೋಡಿಬಿಟ್ಟು ಫುಲ್ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಳ್ತೇನೆ ನಾನು. ಹಾಗೆ ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗಿರ್ಬೋದು ಅಂತ ಕೂಡ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಆಮೇಲೆ ವಿಡಿಯೋ ನೋಡಿಬಿಟ್ಟು ನಿಮ್ಮ ಫೀಡ್ಬ್ಯಾಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ನ ಯಾಕೆ ಕ್ಲಿಕ್ ಮಾಡಿ ಅಂತ ಹೇಳ್ತೇನೆ ಅಂತ ಹೇಳಿದರೆ, ನೀವು ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಹೊಸ ವಿಡಿಯೋ ಹಾಕಬೇಕಾದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಇಲ್ಲಾಂದರೆ ನೋಟಿಫಿಕೇಶನ್ ಬರಲ್ಲ. ಅದಕ್ಕೋಸ್ಕರ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಓಕೆ, ಸಿಗ್ತೇನೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ. ಅಷ್ಟೋ ತನಕ ಎಲ್ಲರೂ ಆರೋಗ್ಯವಾಗಿರಿ. ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾ ಹೀಗೆ ಇರಲಿ ಸ್ನೇಹಿತರೆ. ಟೇಕ್ ಕೇರ್, ಬಾಯ್.